ಮನೆಯೊಂದರ ನಿರ್ಮಾಣ ಹಂತದ ಆವರಣ ಗೋಡೆ ಧರೆ ಸಹಿತ ಕುಸಿದು ಬಿದ್ದ ಪರಿಣಾಮ ಪಕ್ಕದ ಮನೆಯ ಅಡುಗೆ ಕೋಣೆ ಧ್ವಂಸಗೊಂಡ ಘಟನೆ ನೆಕ್ಕಿಲಾಡಿಯ ಸುಭಾಷ್ ನಗರದ ಜನತಾ ಕಾಲೋನಿಯಲ್ಲಿ ಸೋಮವಾರ ಸಂಜೆ ನಡೆದಿದೆ. ಆ ಮನೆಯಲ್ಲಿ ಇಲ್ಯಾಸ್ ಎಂಬುವರ ಹೊಸದಾಗಿ ಬಂದು ನೆಲೆಸಿದ್ರು. ಹಾಗೆ ಬಂದಿದ್ದ ಕುಟುಂಬಸ್ಥರಿಗೆ ಸಂಜೆ ಅಡುಗೆ ಕೋಣೆಯಲ್ಲಿ ಔತಣದ ತಯಾರಿ ನಡೀತಾ ಇತ್ತು. ಅದೇ ಮನೆಯ ಹಿಂಬದಿ ಬೆಂಗಳೂರಿನಲ್ಲಿ ವಾಸ್ತವ್ಯವಿರುವ ಸುಶೀಲಾ ಎಂಬುವರಿಗೆ ಸೇರಿದ ಮನೆಗೆ ಸುಮಾರು 10 ದಿನಗಳಿಂದ ಆವರಣ ಗೋಡೆ ಕಟ್ಟುವ ಕೆಲಸಗಳು ನಡೀತಾ ಇತ್ತು. ನವೆಂಬರ್ 24ರಂದು ಸಂಜೆ ಸುಮಾರು 5 ಗಂಟೆಯ ವೇಳೆಗೆ ಆವರಣ ಗೋಡೆ ಕುಸಿಯುವುದನ್ನು ಕಂಡ ಮೇಸ್ತ್ರಿ ಬೊಬ್ಬೆ ಹಾಕಿ ಕೆಳಗಿನ ಮನೆಯವರಿಗೆ ಹೊರಗೆ ಓಡುವಂತೆ ಎಚ್ಚರಿಸಿದ್ದಾರೆ. ತಕ್ಷಣ ಅಡುಗೆ ಕೋಣೆಯಲ್ಲಿದ್ದವರೆಲ್ಲ ಹೊರಗೆ ಓಡಿ ಬಂದಿದ್ರು. ಕ್ಷಣಾರ್ಧದಲ್ಲಿ ಧರೆ ಸಹಿತ ಆವರಣ ಗೋಡೆ ಕುಸಿದು ಬಿದ್ದಿತ್ತು. ಕೆಳಗಿನ ಮನೆಯ ಅಡುಗೆ ಕೋಣೆ ಸಂಪೂರ್ಣ ಧ್ವಂಸವಾಗಿದೆ. ಮನೆಯಲ್ಲಿದ್ದ ಫ್ರಿಡ್ಜ್, ಗ್ಯಾಸ್ ಸ್ಟವ್, ಪಾತ್ರೆಗಳು ಮಣ್ಣಿನಡಿ ಸಿಲುಕಿಕೊಂಡಿವೆ. ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.